ಮೊಂಟೆಪದವು ಪಬ್ಲಿಕ್ ಸ್ಕೂಲ್ನಲ್ಲಿ ಸಹಶಿಕ್ಷಕರಾಗಿ 23 ವರ್ಷ ಸೇರಿದಂತೆ ಶಿಕ್ಷಕ ವೃತ್ತಿಯಲ್ಲಿ ಸುಮಾರು 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾದ ಲಕ್ಷ್ಮಣ್ ಪಿಎಸ್ ರವರಿಗೆ ವಿದಾಯ ಸಮಾರಂಭ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಬಂಟ್ವಾಳ ತಾಲೂಕಿನ ನರಿಂಗಾನ ಗ್ರಾಮದ ಮೊಂಟೆಪದವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ ಅವರು ಸುಮಾರು 9.5 ಲಕ್ಷ ರೂಪಾಯಿ ಅನುದಾನದಲ್ಲಿ ನವೀಕರಣಗೊಂಡ ಪ್ರೌಢಶಾಲಾ ಸಭಾಭವನ ಟೈಲ್ಸ್ ಅಳವಡಿಕೆ ತಾಲೂಕು ಪಂಚಾಯತ್ ಸದಸ್ಯ ಚಂದ್ರಹಾಸ್ ಪಿ ಕರ್ಕೇರ ಅವರಿಂದ ಕೊಡಲ್ಪಟ್ಟ 2 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದ ಚರಂಡಿ ಕಾಮಗಾರಿ ಉದ್ಘಾಟಿಸಲಾಯಿತು. ಈ ವೇಳೆ ಶಾಸಕ ಯುಟಿ ಖಾದರ್ ಅವರು ಮಾತನಾಡಿ, ವೃತ್ತಿಯ ಅವಧಿಯಲ್ಲಿ ಶಾಶ್ವತವಾದ ಛಾಪು ಮೂಡಿಸುವಂತಹ ಕಾರ್ಯಗೈದು ಅದೆಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಕಲ್ಪಿಸಿಕೊಟ್ಟು ನಿವೃತ್ತಿಯ ಬಳಿಕವೂ ತನ್ನ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಹಾಗೂ ಉತ್ತಮ ಹೆಸರು ಶಾಶ್ವತವಾಗಿರುವಂತೆ ಉಳಿಸಿಕೊಳ್ಳುವ ಸಲುವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಶಾಶ್ವತವಾಗಿ ಸಲಹೆ ಸಹಕಾರ ಕೊಡುತ್ತಾ ಶಿಕ್ಷಣ ಕೊಟ್ಟ ಶಾಲೆಯ ಜೊತೆಗೆ ಸದಾ ಸಂಪರ್ಕವಿಟ್ಟುಕೊಳ್ಳಿ ಅಂತ ಹೇಳಿದರು. ಗ್ರಾಮದ ಮೊಂಟೆಪದವು ಶಾಲೆಯಲ್ಲಿ ಬಂದಂತ ಎಲ್ಲ ವಿದ್ಯಾರ್ಥಿ ಶಿಕ್ಷಣ ಕೊಟ್ಟು ಅವರ ಎಲ್ಲ ಇರುವಂತಹ ವ್ಯಕ್ತಿತ್ವದ ಒಂದು ಗೌರವ ಏನಿದೆ ಅದನ್ನೆಲ್ಲ ಇವತ್ತು ವಿದ್ಯಾರ್ಥಿ ಸಮುದಾಯ ಕೊಡೋ ಮುಖಾಂತರ ಬಹುಶಃ ಇವತ್ತು ಈ ಒಂದು ಶಾಲೆಯನ್ನು ಕ್ಯಾಂಪಸ್ ಇಂದ ನಿವೃತ್ತಿ ಆಗುತ್ತಿರುವುದು ಎಲ್ಲರಿಗೂ ಅತ್ಯಂತ ನೋವಿನ ವಿಚಾರ. ಆದರೆ ಎಲ್ಲರಿಗೂ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ ಬಹುಶಃ ಲಕ್ಷ್ಮಣ್ ಸರ್ ಅವರು ಮುಂದಿನ ನಿವೃತ್ತಿ ಆದರೂ ಕೂಡ ಮುಂದಿನ ದಿನದಲ್ಲಿ ಕೂಡ ಈ ಶಾಲೆಗೆ ತನ್ನ ಸಲಹೆ ಸೂಚನೆ ಮಾರ್ಗದರ್ಶನ ಯಾವಾಗೆಲ್ಲ ತಮ್ಮ ಸಹಕಾರ ಬೇಗ ಖಂಡಿತವಾಗಿ ಮುಂದೆ ನಿಂತು ಮಾಡ್ತಾರೆ ಮಾತು ಕೊಟ್ಟಿರೋದು ನಮ್ಗೆ ಅತ್ಯಂತ ಸಂತೋಷ ಅಂತ ಹೇಳಿಕೆ ಅಭಿನಂದಿಸ್ತೇನೆ. ಒಂದು ಅಪ್ಪ ಅಮ್ಮನ ಋಣವನ್ನ ನಾವು ಮಕ್ಕಳಾಗಿ ಮರಿಬಾರ್ದು, ಒಂದು ಶಿಕ್ಷಕರ ಋಣವನ್ನ ನಾವು ಮರಿಬಾರ್ದು. ಇದು ಜೀವನದಲ್ಲಿ ನಾವು ಕೊಡುವಂತಹ ದೊಡ್ಡ ಮಹತ್ತರವಾದಂತಹ ಹೆಜ್ಜೆ ಅಂತೇಳಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ನಮ್ಮನ್ನೆಲ್ಲೋ ಎಷ್ಟೋ ಯಶಸ್ಸಿಗೆ ಕೊಂಡೋಗ್ತದೆ. ತುಂಬ ಕೆಳಮಟ್ಟದಲ್ಲಿ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಓದು ಬರ ಎಷ್ಟು ತಲೆಗೆ ಹತ್ತುವುದಿಲ್ಲ. ಆದರೆ ಅವರನ್ನು ತಿದ್ದಿ ಒಂದು ಹಂತಕ್ಕೆ ತರುವುದು ಅದು ಬಹಳ ಶಿಕ್ಷಕರಿಗೆ ಕಷ್ಟಕರವಾದಂತಹ ವಿಚಾರ. ಅಂತಹ ಒಂದು ವಿದ್ಯಾರ್ಥಿಗಳನ್ನು ಮೇಲಕ್ಕೆ ತಂದು ಇಂತಹ ವೇದಿಕೆಯಲ್ಲಿ ಮಾತಾಡುವಂಥ ವಿಷಯ ಉಂಟಲ್ಲ, ಅದು ನಿಜವಾಗಿ ಕೂಡ ಅವರು ಮಾಡುವಂತಹ ಸೇವೆ ಅದು ಬಹಳಷ್ಟು ಹಿರಿದು ಅಂತ ನಾನು ಹೇಳಿಕೊಂಡು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಜಲೀಲ್ ಮೊಂಟುಗೋಳಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು.